ಅಶೋಕ್ ಕುಮಾರ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರ? ತುಳುನಾಡಿಗೆ ಯಾವುದೇ ರೀತಿಯ ತೊಂದರೆಗಳಾಗ್ಬೋದು, ಇಲ್ಲ ಜನರಿಗೆ ಉದ್ಯೋಗವನ್ನು ಕೊಡುವಂಥ, ಇಲ್ಲಿ ತುಳುನಾಡನ್ನು ಸ್ವಾವಲಂಬನೆ ಮಾಡುವಂಥ ರೀತಿಯ ಕೆಲಸಗಳಲ್ಲಿ ಆಗಬೇಕು, ಅದು ಏನು ಎಂಥದ್ದು ಯಾವ ರೀತಿಯಲ್ಲಿ ಆಗಬೇಕಾಗಿದೆ ಅನ್ನೋದಕ್ಕೆ ಅಶೋಕ್ ಕುಮಾರ್ ಅವರು ಅದಕ್ಕೆ ನೇತೃತ್ವ ಕೊಡ್ತಾರ? ಖಂಡಿತ ಅಶೋಕ್ ಕುಮಾರ್ ಅವರು ನೇತೃತ್ವವನ್ನು ತಗೊಳ್ತಾರೆ. ಇದಕ್ಕೆ ಜನಪ್ರತಿನಿಧಿಗಳ ಸಹಕಾರವೂ ಬೇಕಾಗ್ತದೆ. ನಾವು ಒಂದು ನೇತೃತ್ವ ಒಬ್ಬನೇ ನಿಂತ್ಕೊಂಡು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಎಲ್ಲರೂ ಆ ಪ್ಲಾಟ್ಫಾರ್ಮ್ಗೆ ಸಹಕಾರ ಮಾಡಿದರೆ, ಆ ಪಕ್ಷ ಈ ಪಕ್ಷ ಎಲ್ಲ ಜನರು ಸೇರಿ ಪಕ್ಷ ಭೇದ ಮರೆತು ಅದನ್ನು ಹೋರಾಟ ನಿಂತರೆ ಖಂಡಿತ ನಾವು ದಕ್ಷಿಣ ಕನ್ನಡಕ್ಕೆ ಏನೇನು ಬೇಕು ಅದನ್ನು ಖಂಡಿತ ಮಾಡ್ಬೋದು. ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಪ್ಲ್ಯಾನ್ಗಳನ್ನು ಮಾಡ್ಬೋದು, ಟೂರಿಸಂ ಮಾಡ್ಬೋದು, ಇಲ್ಲಿ ಸಂಸ್ಕೃತಿ, ಬಾಕಿದು ಆಚಾರ ವಿಚಾರ, ಇಂಡಸ್ಟ್ರೀಸ್, ಏನಿಲ್ಲ ಸರ್, ಇಲ್ಲಿ ಪೋರ್ಟ್ ಇದೆ, ಎಲ್ಲ ಇರುವಂಥ ಒಂದು ಜಾಗ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೆ ಕನೆಕ್ಟ್ ಇದೆ, ಕೊಂಕಣ್ ರೈಲ್, ಎಲ್ಲ ಕಡೆಗೆ ಇಲ್ಲಿ ಬೇಕಾದಂಥ ಇದೆ. ಇಂಥ ಜಾಗ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಇಂಡಸ್ಟ್ರಿಗಳು ದೊಡ್ಡ ದೊಡ್ಡ ಪಾರ್ಕ್ ಅಂತದಲ್ಲಿ ತರಬಹುದು. ಬೇಕಾದಷ್ಟು ಯೋಜನೆಗಳು ಕೂಡ ನಮ್ಮ ಹತ್ರ ಇದೆ. ಬೇಕಾದಷ್ಟು ಯೋಜನೆಗಳು ಇದೆ, ಕೇಂದ್ರ ಸರ್ಕಾರದಲ್ಲಿ ಬೇಕಾದಷ್ಟು ಯೋಜನೆಗಳಿದೆ. ಅದನ್ನು ತರುವಂತ ಮನಸ್ಸು ನಮಗೆ ಬೇಕು. ಅದಕ್ಕೆ ತರಲಿಕ್ಕೆ ಬೇಕಾಗುವಂಥ ಹೋರಾಟವನ್ನು ಮಾಡಬೇಕು, ಶ್ರಮ ವಹಿಸಬೇಕು. ಅದನ್ನು ಮಾಡಿದರೆ ಖಂಡಿತ ಈ ಭಾಗ ಖಂಡಿತ. ಏನಾಗಿದೆ, ತುಳುನಾಡು ಅಂತ ಹೆಸರು ಇರುವಂಥ ಬಹಳಷ್ಟು ಸಂಘಟನೆಗಳು ಇವೆ, ಅಥವಾ ಬೇರೆ ಬೇರೆ ರಾಜಕೀಯವಾದಂಥ ಸಂಘಟನೆಗಳು ಇವೆ, ಅಥವಾ ಸೇವಾ ಸಂಘಗಳು ಅಂತ ಅದೂ ಇವೆ. ಆದರೆ ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಒಂದು ಸಂಘವಾಗಿ, ಒಂದು ಸಂಘಟನೆಯಾಗಿ ಕೆಲಸ ಮಾಡಬೇಕಾದಂಥ ಇವರೆಲ್ಲರನ್ನು ಸೇರಿಸಿಕೊಂಡು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಮನದಟ್ಟು ಮಾಡಬೇಕಾದಂಥದ್ದು, ಅದು ಭಾಷೆಯ ವಿಚಾರವಾಗಿರಲಿ, ಅಥವಾ ನಮ್ಮ ಉದ್ಯೋಗದ ವಿಚಾರ ಆಗಲಿ, ನಮ್ಮ ಅಭಿವೃದ್ಧಿಯ ವಿಚಾರ ಆಗಲಿ. ತುಳುನಾಡಿಗೆ ಇಂಥ ಅಭಿವೃದ್ಧಿಗಳು ಬೇಕು, ಇಂಥದ್ದು ಆಗಬೇಕು, ಇದು ಈ ರೀತಿಯಲ್ಲಿ ಆಗಬೇಕು. ನಮ್ಮ ರಸ್ತೆಗಳ ವಿಚಾರವೂ ಕೂಡ ಹಾಗೆ ವರ್ಷಾನುಗಟ್ಟಲೆ ತೆಗೆದುಕೊಳ್ಳುವಂಥದ್ದು. ಅದು ಒಂದು ರೀತಿಯಲ್ಲಿ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಇಲ್ಲಿನ ಜಿಯೋಗ್ರಫಿಕಲ್ ಆದಂಥ ಇದನ್ನು ನಾವು ತೆಗೆದುಕೊಳ್ತಾನೆ ಏನಿಲ್ಲ. ಎಲ್ಲದನ್ನು ಕೂಡ ಒಂದು ಪ್ಲಾನ್ ಆಗಿ ಇದ್ರ ಬಗ್ಗೆ ಯೋಜನೆಗಳನ್ನ ಹಾಕಿಕೊಳ್ಬೇಕಂತ ರೀತಿಯ ಸಂಘಟನಾತ್ಮಕ ಕೆಲಸ ಮಾಡಬೇಕಾಗಿದೆ ಅಲ್ವಾ? ಖಂಡಿತವಾಗಿ ಮಾಡಬೇಕಾಗಿದೆ. ಮಾಡುವಂಥ ಜನರು ನಮ್ಮ ಹತ್ರ ಇದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ, ಬರೀ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಾವಿದ್ದೇವೆ. ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ ನಾವಿಲ್ಲ. ಆದೇಶ ಮಾಡೋದು ಭಾರಿ ಸುಲಭ, ಇಂಪ್ಲಿಮೆಂಟ್ ಮಾಡೋದು ಭಾರಿ ಕಷ್ಟ. ಅದನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನೀವೆಲ್ಲ ಹೇಳಿದನ್ನು ಈ ತುಳುನಾಡಿಗೆ ರೋಡಿಗಿರಲಿ ಬಾಕಿದಿರಲಿ ಎಲ್ಲದನ್ನು ಮಾಡಬೇಕಿದ್ರೆ ಎಲ್ಲರ ಮನಸ್ಥಿತಿ ಒಂದೇ ಇರಬೇಕು. ಆ ಪಕ್ಷ ಈ ಪಕ್ಷ ಅನ್ನೋದನ್ನು ಸ್ವಲ್ಪ ಪಕ್ಷ ಬೇಕೇ ಬೇಕು, ಸಂಘಟನೆಗಳು ಬೇಕೇ ಬೇಕು. ಆದರೆ ಒಟ್ಟುಗೂಡಿಸಿ